NDA ತರ ಸರ್ಕಾರಗಳು ಈ ರಾಜ್ಯದಲ್ಲಿ ಇರಬಾರದು. ಎಲ್ಲರೂ ಕೂಡ NDA ಅಳತೆಯಂತೆ ನಡೀಬೇಕು. ಅವರ ಏನು ದರ್ಪ ದೌರ್ಜನ್ಯ ಇದೆಯೋ ಅದಕ್ಕೆ ಸರಿಯಾಗಿ ಹೊಂದಿಕೊಂಡು ಹೋಗಬೇಕು ಅನ್ನುವಂತಹ ವಿಚಾರವನ್ನ ಇವತ್ತು NDA ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. 3 ಜನ ಖಾಸಗಿ ವ್ಯಕ್ತಿಗಳು ಕೊಟ್ಟಂತಹ ಅರ್ಜಿಗೆ 1 ವಾರದೊಳಗೆ CMಗೆ ನೋಟಿಸ್ ಕೊಡ್ತಾರೆ ಗವರ್ನರ್. 11 ತಿಂಗಳಿಂದ ಕುಮಾರಸ್ವಾಮಿ ಅವರ ವಿರುದ್ಧ ಲೋಕಾಯುಕ್ತ ಕೊಟ್ಟಂತಹ ವರದಿಗೆ ಇನ್ನೂ ಕೂಡ ಪರ್ಮಿಷನ್ ಲಭಿಸುವುದಿಲ್ಲ. ಪ್ರಜಾಪ್ರಭುತ್ವ ಕೊಲೆ ಆಗ್ತಾ ಇದೆ, ಸಂವಿಧಾನದ ಕೊಲೆ ಆಗ್ತಾ ಇದೆ. ಸಂವಿಧಾನವನ್ನು ತೆಗೆಯುವಂತ ಪ್ರಯತ್ನ ಇವತ್ತು ಬಿಜೆಪಿ ಮಾಡ್ತಾ ಇದೆ. ರೇವಣ್ಣ ಒಂದು ಮಾತನ್ನು ಹೇಳಿದ್ದಾರೆ, ನಮ್ಮ ರಾಜ್ಯದಲ್ಲಿ ಬಿಜೆಪಿ ಸತ್ತ ಕುದುರೆ, ನಮ್ಮ ರಾಜ್ಯದಲ್ಲಿ ಬಿಜೆಪಿ ಸತ್ತ ಕುದುರೆ, ಅದನ್ನು ಜೀವ ಮಾಡಿದವರು ನನ್ನ ತಮ್ಮ ಕುಮಾರಸ್ವಾಮಿ ಅಂತ ಹೇಳಿ ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ನಮ್ಮ ಕೂಡ ತಪ್ಪುಗಳಿದೆ. ಅವರು ಪ್ರಧಾನಮಂತ್ರಿ ದೇವೇಗೌಡರು ಮಾಡತಕ್ಕಂಥ ತಪ್ಪು ಕೆಲಸ ಆಗಿದೆ. ಆದರೆ ಗೊತ್ತೇ ಇಲ್ಲದಂತಹ ಮನುಷ್ಯರವರು ಅವರ ಅಧಿಕಾರಕ್ಕಾಗಿ ಯಾರ ಜೊತೆ ಸೇರ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ವಿರೋಧ ಪಕ್ಷ ನಾಯಕ ಇದ್ದಾರೆ, ಅವನಿಗೆ ತಲೆಯಲ್ಲಿ ಮೆದುಮಂತ ಇಲ್ಲ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಪ್ರತಿ ಹೇಳಿಕೆಗಳು ಹಾಸ್ಯಾಸ್ಪದ ಹೇಳಿಕೆಯನ್ನು ಕೊಡ್ತಕ್ಕಂಥ ವಿರೋಧ ಪಕ್ಷ ನಾಯಕ. ನೀವು ಅವರನ್ನು ಮುಟ್ಟಿದಿರಲ್ಲ, ನೀವು ಬಿಜೆಪಿಗೆ ಕರ್ನಾಟಕದಲ್ಲಿ ಅದರ ಶವಪೆಟ್ಟಿಗೆಗೆ ಹೊಡೆಯುವ ಕೊನೆಯ ಮೊಳೆ ಇದು ಅನ್ನೋದನ್ನ ನೆನಪಿಟ್ಟುಕೊಳ್ಳಿ. ಆ ನೈತಿಕ ಹೊಣೆ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಆದರೆ ಯಾರೋ ಒಬ್ರು ಬೀದಿಯಲ್ಲಿ ಹೋಗೋರು ಹೇಳಿದ್ರು ಅಂತ ಹೇಳಿ ಇದನ್ನೇ ಆರೋಪದಡಿಯಲ್ಲಿ ನೀವು ನೋಟಿಸ್ ಕೊಟ್ಟಿರೋದು, ನೀವು ಇದಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾವು ರಾಜ್ಯಪಾಲರಲ್ಲಿ ಆಗ್ರಹ ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ KPCC ಮತ್ತು AICC ನಿರ್ದೇಶನದ ಮೇರೆಗೆ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಯಾವ ಉದ್ದೇಶಕ್ಕಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅನ್ನುವಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ. ಭಾರತೀಯ ಜನತಾ ಪಕ್ಷದ ನಾಯಕರುಗಳು, ಕೇಂದ್ರದ NDA ಸರ್ಕಾರ ಇವತ್ತು ಮೈಸೂರಿನ ಮೂಡಾದಲ್ಲಿ ಆದಂತಹ ಒಂದು ವಿಚಾರದ ಬಗ್ಗೆ ಪಾದಯಾತ್ರೆಯನ್ನು ಕೈಗೊಂಡು ಯಾವುದೇ ಹುಳು ಇಲ್ಲದಿದ್ರು, ಅದರಲ್ಲಿ ನಮ್ಮ ಮುಖ್ಯಮಂತ್ರಿಯವರ ಪಾತ್ರ ಇಲ್ಲದಿದ್ರು, ಅದನ್ನು ಆ ಒಂದು ಇಶ್ಯೂ ಅನ್ನು ದೊಡ್ಡದಾಗಿ ಮಾಡಬೇಕು ಅಂತ ಹೇಳಿ ಪಾದಯಾತ್ರೆಯನ್ನು ಮಾಡಿ ಇವತ್ತು ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು. ಮಿಸ್ಟರ್ ಕ್ಲೀನ್ ಎಂದೇ ಪ್ರಖ್ಯಾತರಾಗಿರುವ ಕರ್ನಾಟಕ ರಾಜ್ಯದ 7 ಕೋಟಿ ಜನರ ಕಣ್ಮಣಿ, ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ, ಯಾವುದೇ ಕಳಂಕ ಇಲ್ಲದೆ ನಾವು ಸುಮಾರು 4-5 ದಶಕಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯವನ್ನು ಮಾಡಿಕೊಂಡು ಶಾಸಕರಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಇವತ್ತು ಜನರ ಮನ ಸೆಳೆದಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಖಕ್ಕೆ ಮಸಿ ಬಳಿಸಬೇಕು, ಸರ್ಕಾರಕ್ಕೆ ಮಸಿ ಬಳಿಬೇಕು. ಯಾವುದೇ ಒಂದು ರೀತಿಯಲ್ಲಿ ಕೂಡ ಈ ಸರ್ಕಾರವನ್ನು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಬಿಡಬಾರದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದು ಇವತ್ತು ಬಿಜೆಪಿಯವರು ಆತಂಕಗೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ ಘೋಷಣೆ ಮಾಡಿದಂತೆ 5 ಗ್ಯಾರಂಟಿಗಳನ್ನ ಸಮರ್ಪಕವಾಗಿ 100 ದಿನಗಳ ಒಳಗಾಗಿ ಜನರಿಗೆ ಅದನ್ನು ಅರ್ಪಣೆ ಮಾಡಿ ರಾಜ್ಯದ ಸುಮಾರು 5 ಕೋಟಿ ಜನರು ಇವತ್ತು ಈ ನಮ್ಮ ಗ್ಯಾರಂಟಿಯ ಫಲಾನುಭವಿಗಳಾಗಿದ್ದಾರೆ. ಕರ್ನಾಟಕ ರಾಜ್ಯದ ಸರ್ಕಾರ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಇವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಸಚಿವ ಸಂಪುಟ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದೇ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ರೆ ಇನ್ನು 25 ವರ್ಷಗಳ ಕಾಲ ಬಿಜೆಪಿ JDSನವರಿಗೆ ಅಧಿಕಾರ ಪಡೆಯುವ ಹಂಬಲ ಖಂಡಿತ ಇರಲಾರದು ಅನ್ನೋದನ್ನ ಮನಗಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರವನ್ನು ಅಸ್ಥಿರ ಮಾಡಲಿಕ್ಕೆ ಹೊರಟಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ವರ್ಚಸ್ಸನ್ನು ಕುಗ್ಗಿಸಲಿಕ್ಕೆ ಹೊರಟಿದ್ದಾರೆ. ಇವತ್ತು ಈ ಒಂದು ಕಾರ್ಯದಲ್ಲಿ ಭಾರತೀಯ ಜನತಾ ಪಕ್ಷ, ಅದರೊಂದಿಗೆ ಕೈ ಜೋಡಿಸಿರುವಂತಹ JDS, ಜನತಾದಳ, ಸೆಕ್ಯುಲರ್ ಅಲ್ಲ, ಜಾತಿವಾದಿ ಜನತಾದಳ, ಸೆಕ್ಯುಲರ್ ಹೋಗಿ ಇವತ್ತು ಭಾರತೀಯ ಜನತಾ ಪಕ್ಷದೊಟ್ಟಿಗೆ ಸೇರಿಕೊಂಡು ಅವರಿಗೆ ಆಕ್ಸಿಜನ್ ಕೊಟ್ಟು ಈ ಒಂದು ಭಾರತೀಯ ಜನತಾ ಪಕ್ಷದ 100 ಕಡೆ ಅವರ ಮುಖ ಇದೆ. ತಮಗೆಲ್ಲ ಗೊತ್ತಿದೆ, ಭಾರತೀಯ ಜನತಾ ಪಕ್ಷದಲ್ಲಿ ಬಹಳಷ್ಟು ಗೊಂದಲ ಇದೆ. ಬಂಧುಗಳೇ, ಈ ಗೊಂದಲವನ್ನ ಬೇರೆಡೆಗೆ ತಿರುಗಿಸುವಲ್ಲಿ ಇವರ ಒಂದು ಕಾರ್ಯತಂತ್ರ ರೂಪಿಸಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತೀಯ ಜನತಾ ಪಕ್ಷದ ನಾಯಕರಾದ ಸನ್ಮಾನ್ಯ ಯತ್ನಾಳ್ ರವರು
ವಿರೋಧಿ ಗುಂಪನ್ನು ಕಟ್ಟಿಕೊಂಡು ಬಹಿರಂಗವಾಗಿ ರಾಜ್ಯದ ಬಿಜೆಪಿ ನಾಯಕರ ಎದುರು ಭಿನ್ನಮತವನ್ನು ಪ್ರಾರಂಭ ಮಾಡಿದ್ದಾರೆ. ಒಂದು ಹಂತದ ಸಭೆ ನಡೆದಿದೆ. ಅನೇಕ ನಾಯಕರುಗಳು ಭಾರತೀಯ ಜನತಾ ಪಕ್ಷವನ್ನು ವಿಭಜನೆ ಮಾಡಲಿಕ್ಕೆ ಮಾಡ್ತಿರುವಂತಹ ಹುನ್ನಾರ, ಇದರಿಂದ ಕಂಗೆಟ್ಟಂತಹ ಬಿಜೆಪಿ, ಎನ್ಡಿಎ, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು ಸೇರಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಲ್ಲಿ ಆದರೂ ಈ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನುವಂಥ ನಿಶ್ಚಯ ಮಾಡಿ ಅವರಿಗೆ ಗೊತ್ತಿದೆ ವಿರೋಧ ಪಕ್ಷಗಳ ಯಾವುದು ಸರ್ಕಾರಗಳಿವೆಯೋ, ಎನ್ಡಿಎತರ ಸರ್ಕಾರಗಳು ಈ ದೇಶದಲ್ಲಿ ಯಾವುದಿದೆಯೋ ಅದನ್ನೆಲ್ಲ ದುರ್ಬಲಗೊಳಿಸಬೇಕು ಅನ್ನುವಂತಹ ಹುನ್ನಾರ. ನೀವು ದಿಲ್ಲಿಯಲ್ಲಿ ಸರ್ಕಾರವನ್ನು ನೋಡಿದ್ದೀರಿ. ಕೇಜ್ರಿವಾಲ್ ಮುಖ್ಯಮಂತ್ರಿಯನ್ನು ಜೈಲಿಗೆ ಕಳಿಸ್ತಾರೆ. ಜಾರ್ಖಂಡ್ನಲ್ಲಿ ಹೇಮಂತ್ ಸೊರೇನ್ ಅವರನ್ನ ಜೈಲಿಗೆ ಕಳಿಸ್ತಾರೆ. ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಸರ್ಕಾರವನ್ನು ದುರ್ಬಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನೆರೆಯ ರಾಜ್ಯ ಕೇರಳದಲ್ಲಿ ಕೂಡ ಸರ್ಕಾರವನ್ನು ದುರ್ಬಲಗೊಳಿಸಬೇಕು ಅನ್ನುವಂತಹ ಹುನ್ನಾರವನ್ನು ಹೊಂದಿದ್ದಾರೆ. ಅಂತೂ ಎನ್ಡಿಎತರ ಸರ್ಕಾರಗಳು ಈ ರಾಜ್ಯದಲ್ಲಿ ಇರಬಾರದು. ಎಲ್ಲರೂ ಕೂಡ ಎನ್ಡಿಎಯ ಅಳತೆಯಂತೆ ನಡೆಯಬೇಕು. ಅವರ ಏನು ದೌರ್ಜನ್ಯ ಇದೆಯೋ ಅದಕ್ಕೆ ಸರಿಯಾಗಿ ಹೊಂದಿಕೊಂಡು ಹೋಗಬೇಕು ಅನ್ನುವಂತಹ ವಿಚಾರವನ್ನ ಇವತ್ತು ಎನ್ಡಿಎ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಒಂದು ಸ್ವಚ್ಛ ಆಡಳಿತವನ್ನು ಕೊಡ್ತಾ ಇರುವಂತಹ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವುದೇ ಹಗರಣದಲ್ಲಿ ಕೂಡ ಸಿಲುಕಿದವರಲ್ಲ, ಯಾವುದೇ ಹಗರಣವನ್ನು ಮಾಡಿದವರಲ್ಲ, ಸ್ವಚ್ಛ ರಾಜಕೀಯ ಮಾಡಿದವರು. ಅವರ ಮುಖಕ್ಕೆ ಬಸಿ ಬಳಸಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯವನ್ನು ಇವತ್ತು ಹಮ್ಮಿಕೊಂಡು ಕರ್ನಾಟಕದಲ್ಲಿ ಕೂಡ ರಾಜ್ಯಪಾಲರನ್ನ ಕೇಂದ್ರದ ಕೈಗೊಂಬೆಯಾಗಿ ಮಾಡಿಕೊಂಡು ರಾಜ್ಯಪಾಲರು ಇವತ್ತು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಬಹುಶಃ ಇದು ಯಾವುದೇ ಒಂದು ತನಿಖಾ ತಂಡ ರಚಿಸಿ ಆ ತನಿಖಾ ತಂಡದವರು ಮಾಡಿದಂತಹ ಒಂದು ಆರೋಪ ಅಲ್ಲ. ಕೇವಲ 3 ಜನ ಪ್ರೈವೇಟ್ ಖಾಸಗಿ ವ್ಯಕ್ತಿಗಳು, ಬಿಜೆಪಿ ಏಜೆಂಟ್ಗಳು, ಅದರಲ್ಲಿ ಕೂಡ ತಮಗೆ ಒಬ್ಬರಿಗೆ ಗೊತ್ತಿದೆ, ಅವರಿಗೆ ಇವತ್ತು ಹೈಕೋರ್ಟ್ ಚೀಮಾರಿ ಹಾಕಿದೆ. ಆ ಒಬ್ಬ ಕಾರ್ಯಕರ್ತರಿಗೆ ಚೀಮಾರಿ ಹಾಕಿದೆ. ಇವತ್ತು ಬ್ಲ್ಯಾಕ್ ಮೇಲರಿಗೆ ಚೀಮಾರಿ ಹಾಕಿದಂತಹ ಪ್ರಸಂಗವನ್ನು ತಾವೆಲ್ಲ ನೋಡಿದ್ದೀವಿ. ಇಂಥವರು ಸೇರಿಕೊಂಡು ರಾಜ್ಯಪಾಲರಿಗೆ ಒಂದು ಅರ್ಜಿಯನ್ನು ಕೊಡ್ತಾರೆ. ಅದು ಏನು ಅರ್ಜಿ? ಲೋಕಾಯುಕ್ತ ಕೊಟ್ಟದಲ್ಲ, ಸಿಬಿಐ ಕೊಟ್ಟದಲ್ಲ, ತನಿಖಾ ಸಂಸ್ಥೆಗಳು ಕೊಟ್ಟದಲ್ಲ, ಯಾರು ಕೊಟ್ಟದಲ್ಲ. 3 ಜನ ಖಾಸಗಿ ವ್ಯಕ್ತಿಗಳು ಕೊಟ್ಟಂತಹ ಅರ್ಜಿಗೆ 1 ವಾರದೊಳಗೆ ಸಿಎಂಗೆ ನೋಟಿಸ್ ಕೊಡ್ತಾರೆ ಗವರ್ನರ್. 11 ತಿಂಗಳಿಂದ ಕುಮಾರಸ್ವಾಮಿ ಅವರ ವಿರುದ್ಧ ಲೋಕಾಯುಕ್ತ ಕೊಟ್ಟಂತಹ ವರದಿಗೆ ಇನ್ನೂ ಕೂಡ ಪರ್ಮಿಷನ್ ಲಭಿಸುವುದಿಲ್ಲ. ಇರಾನಿ ಅವರಿಗೆ ಪರ್ಮಿಷನ್ ಲಭಿಸುವುದಿಲ್ಲ. ಭಾರತೀಯ ಜನತಾ ಪಕ್ಷದ ಭ್ರಷ್ಟ ನಾಯಕರುಗಳಿಗೆ ಇವತ್ತು ಪರ್ಮಿಷನ್ ಲಭಿಸುವುದಿಲ್ಲ. ಮುಖ್ಯಮಂತ್ರಿಗಳಿಗೆ 7 ದಿನಗಳ ಒಳಗಾಗಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಂತಹ ಕೇಂದ್ರ ಸರ್ಕಾರದ ಕೈಗೊಂಬೆ ರಾಜ್ಯಪಾಲರಿಗೆ ಇವತ್ತು ಧಿಕ್ಕಾರ 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 ಧಿಕ್ಕಾರ. ಕೇಂದ್ರ ಸರ್ಕಾರ ಕೂಡಲೇ ರಾಜ್ಯಪಾಲರನ್ನು ವಾಪಸ್ ಕಳಿಸಬೇಕು. ಇಂತಹ ಪಕ್ಷಪಾತಿ ಮತ್ತು ಕೇಂದ್ರದ ಕೈಗೊಂಬೆ ಆಗಿರುವಂತಹ ಪ್ರಧಾನಿ ಮತ್ತು ಗೃಹ ಸಚಿವರ ಕೈಗೊಂಬೆ ಗುಜರಾತಿನ ವ್ಯಾಪಾರಿ ಸನ್ಮಾನ್ಯ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಕೂಡಲೇ ಕೇಂದ್ರ ಸರ್ಕಾರ ವಾಪಸ್ ಕಳಿಸಿಕೊಳ್ಬೇಕು. ಕರ್ನಾಟಕ ರಾಜ್ಯದ 7 ಕೋಟಿ ಜನರ ಕನ್ನಡಿಗರ ಮಾನಹಾನಿ ಮಾಡಲಿಕ್ಕೆ ಹೊರಟಂತಹ ಕೇಂದ್ರ ಸರ್ಕಾರ, ಅವರ ಮುಖಾಂತರ ಗವರ್ನರ್ ಅವರು ರಾಜೀನಾಮೆ ಕೊಡಬೇಕು ಅಥವಾ ಕೇಂದ್ರ ಸರ್ಕಾರವನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ನಾವು ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರ ಪರವಾಗಿ ನಾವಿವತ್ತು ಎಲ್ಲ ಜಿಲ್ಲೆಯ ಕಾರ್ಯಕರ್ತರು ಆಗಮಿಸಿದ್ದಾರೆ. ತಮಗೆಲ್ಲರಿಗೂ ಇಲ್ಲಿ ಆಗಮಿಸಿದಂತಹ ಪಕ್ಷದ ನಾಯಕರಿಗೆ ತಮಗೆಲ್ಲರಿಗೂ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಕೇಂದ್ರ ಸರ್ಕಾರದ ಈ ಧೋರಣೆಗೆ ಜಿಲ್ಲಾ ಕಾಂಗ್ರೆಸ್ ಖಂಡಿಸುತ್ತದೆ. ಈಗ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ, ಎನ್ಡಿಎ ಸರ್ಕಾರಕ್ಕೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಶಾ ಅವರಿಗೆ, ಬಿಜೆಪಿಗೆ, ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಸರ್ಕಾರ ನಾವು ಭರವಸೆ ಕೊಟ್ಟಿದ್ದೀವಿ.
ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಡವರ ಕಾರ್ಯಕ್ರಮವನ್ನ ಯಥಾವತ್ತಾಗಿ ಜನರಿಗೆ ಮಾಡಿ ತೋರಿಸ್ತೇವೆ ಅನ್ನೋಂಥ ಮಾತಿನ ಪ್ರಕಾರ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಎಲ್ಲ ಶಾಸಕರ ಪರವಾಗಿ ದುರ್ಬಲರ ಸಾಮಾಜಿಕ ವಂಚಿತರಾದ ಜನರ ಪರವಾಗಿ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬರತಕ್ಕಂಥ ಒಬ್ಬ ಪ್ರಾಮಾಣಿಕವಾದಂಥ ಮುಖ್ಯಮಂತ್ರಿ. ಅವರ ನಾಯಕತ್ವದಲ್ಲಿ ಅನೇಕ ಭಾಗ್ಯಗಳು ಬಹುಶಃ ನಿಮಗೆಲ್ಲ ಗೊತ್ತಿದೆ. ಆ ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರು ಯಾರಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು 136 ಸೀಟುಗಳನ್ನ ಜನ ಮತದಾನ ಕೊಟ್ಟು ಆರಿಸಿದ್ದಾರೆ. ಬಹುಶಃ ಬಹುಮತ ಇರ್ತಕ್ಕಂಥ ಸರ್ಕಾರವನ್ನು ಅಸ್ಥಿರ ಮಾಡತಕ್ಕಂಥ ದುರುದ್ದೇಶ ಪಿತೂರಿದೆ. ದೇಶದ ಅನೇಕ ಸರ್ಕಾರಗಳು, ನಾನು ಯಾವುದನ್ನು ಹೇಳಲಿಕ್ಕೆ ಹೋಗುದಿಲ್ಲ, ತಾವೆಲ್ಲ ಬುದ್ಧಿಜೀವಿಗಳು ತೀರಿತ ತಿಳ್ಕೊಂಡಿದ್ದೇನೆ. ಆ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನೋ ದೃಷ್ಟಿಯಿಲ್ಲ ಕೆಲವು ಮುಖ್ಯಮಂತ್ರಿಗಳು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಾರು ಕಾಂಗ್ರೆಸ್ನ ನಾಯಕರಿದ್ದಾರೆ ಅವರ ಮೇಲೆ ಆರೋಪವನ್ನು ಮಾಡ್ತಕ್ಕ ಕೆಲಸವನ್ನು ಮಾಡಿದ್ದಾರೆ. ಆದರೆ ಯಾರು ಕಾಂಗ್ರೆಸ್ಗೆ ಆರೋಪ ಹೋಗುತ್ತಂತ ಯಾರು ನಾಯಕರಾಗಿದ್ದಾರೆ ಅವರು ಬಹುಶಃ ಅವರ ಪಕ್ಷವನ್ನು ಸೇರಿದ್ರೆ ಅವರ ಮೇಲೆ ಯಾವುದೇ ಕೇಸು ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ, ಇಂತಹ ಒಂದು ವಿಷಯ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅವರ ಪಕ್ಷಕ್ಕೆ ಸೇರಿದ್ರೆ ಅವರು ಕ್ಲೀನ್ ಆಗುತ್ತಾರೆ, ವಾಷಿಂಗ್ ಮಿಷನ್ ಕೊಟ್ಟಾಗಿ ಅವರು ಕ್ಲೀನ್ ಆಗ್ತಾರೆ. ಆದರೆ ಕಾಂಗ್ರೆಸ್ನಲ್ಲಿ ಇಂಥವನ್ನ ಸುಳ್ಳು ಕೇಸುಗಳಲ್ಲಿ ಸಿಕ್ಕಿಸಾಕ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ದೇಶ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯರು ಪ್ರಾಮಾಣಿಕ ರಾಜಕಾರಣಿ ಅಂತ ಹೇಳಿ. ಈ ಪ್ರಾಮಾಣಿಕ ರಾಜಕಾರಣಿಯ ಮೇಲೆ ಒಂದು ಕಲಂಕವನ್ನು ತಂದು ಅವರ ಮುಖಕ್ಕೆ ಮಸಿಬನ್ನತಕ್ಕಂಥ ಕೆಲಸವನ್ನು ಮಾಡಿ ಆ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಕುತಂತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಬಹಳ ಸತ್ಯದಲ್ಲ ಅಂತ ಹೇಳ್ಕೊಳ್ಳುವಂತ ಇವರು ಬಿಜೆಪಿಯವರು. ಅವರ ಪ್ರಶ್ನತೆ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಅವರು ಬಹುಶಃ ಸಿದ್ದರಾಮಯ್ಯನ ಒಂದು ಸಣ್ಣ ಪ್ರಕರಣವನ್ನು, ಅದು ಯಾವುದೇ ರೀತಿಯ ಆರೋಪದ ವಿಷಯವಿಲ್ಲದಂತ ಪ್ರಕರಣವನ್ನು ಮುಂದೆತ್ತುಕೊಂಡು ನಡೆಯದೇ ಇರ್ತಕ್ಕಂಥ ಪ್ರಕರಣವನ್ನ ಅವರ ತಲೆಗೆ ಹಾಕಿ ಕಟ್ಟಿ ಬಹುಶಃ ಬೆಂಗಳೂರಿಂದ ಮೈಸೂರು ತನಕ ಅವರು ಪಾದಯಾತ್ರೆ ಮಾಡ್ತಾರೆ. ಯಾರು ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರಿಗಳು ಸೇರಿಕೊಂಡು ಪಾದಯಾತ್ರೆ ಮಾಡ್ತಾರೆ. ಜೆಡಿಎಸ್ ಬಿಜೆಪಿ ಒಟ್ಟು ಸೇರಿ ಜೆಡಿಎಸ್ ನಲ್ಲಿ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ನಮ್ಮ ಜೊತೆ ಕೂಡ ಮಾಡಿದ್ದಾರೆ. ಅವರೆಲ್ಲ ಜನ ಯುವಕರಿದ್ದಂತೆ ಎಲ್ಲ ಪಕ್ಷಕ್ಕೆ ಸೇರ್ತಾರೆ. ಅವರು ಅವರ ಅಧಿಕಾರ ಬೇಕು ಅಂತಂದಾಗ ಎಲ್ಲರ ಜೊತೆ ಸೇರ್ತಾರೆ. ಬಿಜೆಪಿ ಜೊತೆ ಒಂದು ಸೇರಿ ಅವರಿಗೆ ಅಧಿಕಾರವನ್ನ ಕೊಡದೆ 2020 ಕಾರ್ಯಕ್ರಮ ಮಾಡಿ ಅವರ ಅಧಿಕಾರ ಕೊಡದೆ ಈ ಯಡಿಯೂರಪ್ಪನವರು ಕುಮಾರಸ್ವಾಮಿ ವಚನ ಭ್ರಷ್ಟ, ಯಾರೋ ಕುಮಾರಸ್ವಾಮಿ ವಚನ ಭ್ರಷ್ಟ, ಅವನ ಅಧಿಕಾರಕ್ಕೆ ತರಬಾರದು ಹೇಳಿ ಒಂದು ಚಲನೆಯನ್ನು ಮಾಡಿರ್ತಕ್ಕಂಥದ್ದು ಕೂಡ ನಿಮ್ಗೆಲ್ಲ ಗೊತ್ತಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಕುಮಾರಸ್ವಾಮಿಯವರ ರೇವಣ್ಣ ಒಂದು ಮಾತನ್ನು ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ ಬಿಜೆಪಿ ಅದು ಸತ್ತ ಕುದುರೆ, ನಮ್ಮ ರಾಜ್ಯದಲ್ಲಿ ಬಿಜೆಪಿ ಸತ್ತ ಕುದುರೆ, ಅದನ್ನು ಜೀವ ಮಾಡಿದವರು ನನ್ನ ತಮ್ಮ ಕುಮಾರಸ್ವಾಮಿ ಅಂತ ಹೇಳಿ ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಇದು ಜಾತ್ಯತೀತ ಪಕ್ಷ ಅಂತ ಹೇಳ್ತಕ್ಕಂಥ ಪಕ್ಷ ಇವತ್ತು ಮತೀಯವಾದಿಗಳ ಜೊತೆ ಸೇರಿಕೊಂಡು ಇವತ್ತು ಮತೀಯವಾದಿ ಶಕ್ತಿಗಳ ಜೊತೆ ಸೇರಿಕೊಂಡು ಈಗ ಐವನ್ ಹೇಳಿದಾಗೆ ಇವತ್ತು ನಮ್ಮ ಹರೀಶ್ ಕುಮಾರ್ ಹೇಳಿದಾಗೆ ಅದು ಮತೀಯವಾದಿ ಪಕ್ಷವಾಗಿ ಆಗಿದೆ. ಬಹುಶಃ ನಮ್ಮ ಕೂಡ ತಪ್ಪುಗಳಿದೆ. ಅವರು ಪ್ರಧಾನಮಂತ್ರಿ ದೇವೇಗೌಡರು ಮಾಡತಕ್ಕಂಥ ತಪ್ಪು ಕೆಲಸ ಆಗಿದೆ. ಯಾರಿಗೆ ಗೊತ್ತಿಲ್ಲದಂತ ಮನುಷ್ಯರವರು ಅವರ ಅಧಿಕಾರಕ್ಕಾಗಿ ಯಾರ ಜೊತೆ ಸೇರ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇವತ್ತು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಬಹುಶಃ ತನಿಖೆ ಮಾಡತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಇವತ್ತು ಹೇಳ್ತಾರೆ ಸಿಬಿಐ ತನಿಖೆ ಮಾಡಿ ಅಂತ ಹೇಳಿ ಒಂದು ಮಾತು ನಾನು ಕೇಳ್ತೇನೆ. ಈ
ವಿರೋಧ ಪಕ್ಷ ನಾಯಕ ಇದ್ದಾನೆ, ಅವನಿಗೆ ತಲೆಯಲ್ಲಿ ಮೆದುಳು ಇಲ್ಲ ಅಂತೇಳಿ ನನಗೆ ಗೊತ್ತಿಲ್ಲ. ಪ್ರತಿ ಹೇಳಿಕೆಗಳು ಹಾಸ್ಯಾಸ್ಪದ ಹೇಳಿಕೆಯನ್ನು ಕೊಡ್ತಕ್ಕಂಥ ವಿರೋಧ ಪಕ್ಷ ನಾಯಕ, ಅವನಿಗೆ ಯೋಗ್ಯತೆ ಇಲ್ಲ ಅಂತ ಮನುಷ್ಯ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವನು ಜೋಕರ್ ವಿರೋಧ ಪಕ್ಷ ನಾಯಕ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ಬೇಕಾದ್ರೆ ವಿರೋಧ ಪಕ್ಷ ನಾಯಕ ಹೇಳ್ತಾರೆ. ನಾನು ಹೇಳ್ತೇನೆ, ಈ ದೇಶದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಅವರು ಅಷ್ಟು ಜನಕ್ಕೆ ಸಿಪಿಐ ಅನೇಕ ತನಿಖೆಗಳು ಆಗ್ಬೇಕಂತ ಸಂದರ್ಭದಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಒಂದೇ ಒಂದು ಪ್ರಕರಣ ಕೊಟ್ಟಿಲ್ಲ. ಯಡಿಯೂರಪ್ಪ ಹೇಳ್ತಿದ್ರು, ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಮ್ಗೆ ವಿಶ್ವಾಸ ಇಲ್ಲ ಅಂತ ಹೇಳಿ ಸಿಪಿಐ ಕೊಟ್ಟಿಲ್ಲ. ಅಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಎಷ್ಟು ಧೈರ್ಯಶಾಲಿ ಅಂತ ಹೇಳಿದ್ರೆ 7ರಿಂದ 8 ಪ್ರಕರಣಗಳು ಬಂತು. ಅದು KGF ಜಾರ್ಜ್ ಪ್ರಕರಣ ಇರ್ಬೋದು, ಇನ್ನೊಂದು ಮತ್ತೊಂದು ಇರ್ಬೋದು. ಆ 8 ಪ್ರಕರಣಗಳಿಗೆ ಸಿಬಿಐ ಕೇಂದ್ರದಲ್ಲಿ ಇವನ ನರೇಂದ್ರ ಮೋದಿ ಸರ್ಕಾರ ಇದ್ದಾಗ ಧೈರ್ಯ ಕೊಟ್ಟಿರ್ತಕ್ಕಂಥ ಒಂದು ಸರ್ಕಾರ ಈ ದೇಶದಲ್ಲಿದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಿದ್ದೇನೆ. ಆ ಎಲ್ಲ ಆರೋಪಗಳಿಂದ ಮುಕ್ತಿಯಾಗಿರ್ತಕ್ಕಂಥದ್ದು ಕೂಡ ನೀವು ನೋಡ್ತಾ ಇದ್ದೀರಿ. ಎಲ್ಲ ಸಂವಿಧಾನಿತ ಏನು ಯಂತ್ರಗಳನ್ನ ದುರುಪಯೋಗ ಮಾಡಿಕೊಡಿ, ಇಡಿ ಇರ್ಬೋದು, IT ಇರ್ಬೋದು, ಇವತ್ತು ಎಲ್ಲವನ್ನ ದುರುಪಯೋಗ ಮಾಡಿಕೊಡಿ. ಈ ದೇಶದ ಚರಿತ್ರೆಯಲ್ಲಿ ಕಂಡರಿಯದಂತಹ ರೀತಿಯಲ್ಲಿ ಇವತ್ತು ವಿರೋಧ ಪಕ್ಷಗಳನ್ನು ದಮನ ಮಾಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಅನೇಕ ತನಿಖೆಗಳನ್ನು ಮಾಡಿರ್ತಕ್ಕಂಥದ್ದು ಕೂಡ ಆಗಿದೆ. ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು, ಬಹುಶಃ ನಾನು ಕೂಡ ಚುನಾವಣೆ ಇದ್ದಾಗ ತನಿಖೆ ಮಾಡ್ತಕ್ಕಂಥ ಪ್ರಯತ್ನ ಆಗಿದೆ ಇವತ್ತು ಹೇಳ್ತಕ್ಕಂಥ ಈ ತರದ ಪ್ರಯತ್ನಗಳು ಇವತ್ತು ಈ ದೇಶದ ಸರ್ಕಾರ ಮಾಡ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ, ಬಹುಶಃ ಈಗಾಗಲೇ ತಮ್ಮ ಗಮನಕ್ಕೆ ತಂದಿರ್ತಕ್ಕಂಥ ವಿಚಾರ ಇದು. ಈ ಒಂದು ಪ್ರತಿಭಟನೆ ಇಲ್ಲಿಗೆ ನಿಲ್ಲುವುದಿಲ್ಲ. ಸಿದ್ದರಾಮಯ್ಯನವರ ಏನು ಆರೋಪವನ್ನ ಮಾಡಿ ಅವರ ಮೇಲೆ ಸುಳ್ಳು ಆರೋಪವನ್ನು ಮಾಡಿ ಪ್ರಕರಣ ದಾಖಲ ಆಗಿರ್ತಕ್ಕಂಥದ್ದನ್ನ ಬಹುಶಃ ಅದನ್ನ ಮಾಡಬೇಕು, ಹಿಂದಕ್ಕೆ ತೆಗೆತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಬಂದಿರ್ತಕ್ಕಂಥ ಅವೆಲ್ಲರೂ ಕೂಡ ಬಹುಶಃ ತಾಲೂಕಿನಲ್ಲಿ ಕೂಡ ಎಲ್ಲ ಕಡೆ ಮಾಡಿದ್ದೀರಿ. ನನ್ನ ಕೂಡ ಬಂಟ್ವಾಳದಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಇವತ್ತು ಪ್ರತಿಭಟನಾ ಜಾಥಾ ಮತ್ತು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಸಮಾಜದ ವೇದಿಕೆಯಲ್ಲಿರ್ತಕ್ಕಂಥ ಅನೇಕ ಜನ ಇವತ್ತು ನಮ್ಮ ಲೋಕಸಭಾ ಅಧ್ಯಕ್ಷರಾದ ಬಸವರಾಜ್ ಹೇಳುವಾಗ ಮತ್ತೊಂದು ಎಲ್ಲರೂ ಕೂಡ ಬಂಧಿಸಿಕೊಂಡು ಇವತ್ತು ಬೆಂಗಳೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಮನಾಥ ರೈ, ನಮ್ಮ ಹಿರಿಯ ಕಾಂಗ್ರೆಸ್ಸಿನ ಮುಖಂಡರಾದ ರಮನಾಥ ರೈ ಅವರು, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರು, ವಿಧಾನ ಪರಿಷತ್ನ ಸದಸ್ಯರಾದ ಐವಾನ್ ಡಿಸೋಜ ಅವರು ಮತ್ತು ಲೋಕಸಭಾ ಅಭ್ಯರ್ಥಿಯಾದ ಪದ್ಮರಾಜ್ ಅವರು ಮತ್ತು ಎಲ್ಲ ಶಾಸಕ ಮಿತ್ರರು, ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳು ಈ ಒಂದು ಪ್ರತಿಭಟನೆ ಅಸಂವಿಧಾನಿಕವಾಗಿ ನಡ್ಕೊಂಡಿದ್ದಾರೆ. ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ, ಜನಪ್ರಿಯ ಮುಖ್ಯಮಂತ್ರಿ, ಈ ರಾಜ್ಯಕ್ಕೆ ಕೊಟ್ಟಂತ ಹಲವಾರು ಯೋಜನೆಗಳು, ಈ ಜನರ ಅಭಿವೃದ್ಧಿಗಾಗಿ, ಬಡವರಿಗಾಗಿ ಕೊಟ್ಟಂತ ಮುಖ್ಯಮಂತ್ರಿಯವರನ್ನ ಕಳಂಕಕ್ಕೆ ತೆರೆಯೋದಕ್ಕೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯಪಾಲರು ಇವತ್ತು ಅಸಂವೈಧಾನಿಕವಾಗಿ ನಡ್ಕೊಂಡಿದ್ದಾರೆ. ಯಾವುದೇ ಆಧಾರ, ಯಾವುದೇ ಒಂದು ಆಯೋಗ ರಚನೆ, ಯಾವುದೇ ತನಿಖೆ ರಚನೆ ಆಗದೆ ಇವತ್ತು ಮೂಢ ಪ್ರಕರಣದಲ್ಲಿ ಅವರಿಗೆ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಇವತ್ತು ಅವರು ಒಂದು ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ವಿರುದ್ಧ ಯಾವುದೇ ಪ್ರಕರಣ ಇಲ್ಲಿವರೆಗೂ ದಾಖಲಾಗಿಲ್ಲ. ಈ ಮೂಢ ಪ್ರಕರಣದಲ್ಲಿ ಅವರು ಯಾವುದೇ ದಸ್ತಖತ್ ಹಾಕಿಲ್ಲ, ಅವರು ಯಾವುದೇ ಸಹಿ ಮಾಡಿಲ್ಲ, ಅವರು ಇದರಲ್ಲಿ ಯಾವುದೇ ಸಂಬಂಧ ಇಲ್ಲ. ಆದರೂ ಮುಖ್ಯಮಂತ್ರಿಗಳಿಗೆ ಕೇವಲ ರಾಜಕೀಯ ಪ್ರೇರಿತವಾಗಿ ಒಂದು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಈ ಸಂವಿಧಾನದ ಪದವನ್ನು ಅಲಂಕರಿಸಿದಂಥ ಘನತೆಯುತ ರಾಜ್ಯಪಾಲರು ನಮ್ಮ ರಾಜ್ಯದ ಜನರಿಗೆ ಅಪಮಾನ ಮಾಡಿದ್ದಾರೆ, ಸಂವಿಧಾನಿಗೆ ಅಪಮಾನ ಮಾಡಿದ್ದಾರೆ,
ಇದಕ್ಕೆ ನಾವು ಕಾಂಗ್ರೆಸ್ ಪಕ್ಷದವರು ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ನಾವು ಸಾಂಕೇತಿಕವಾಗಿ ಇವತ್ತು ನಾವು ಮಾಡ್ತಾ ಇದ್ವಿ. ಮಂಗಳೂರಲ್ಲಿನೂ ಕೂಡ ಇವತ್ತು ಮಾಡ್ತಾ ಇದ್ವಿ. ಇವತ್ತು ಒಂದು ಸಂದೇಶ ಕಳಿಸಬೇಕಾಗಿದೆ. ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ಈ ಘನವೆತ್ತ ರಾಜ್ಯಪಾಲರನ್ನ ದುರುಪಯೋಗ ಮಾಡಿ ಯಾವ್ದ್ಯಾವ್ದು ಕಾಂಗ್ರೆಸ್ ಏತರ ಸರ್ಕಾರ ಇದೆ ಅದನ್ನ ದುರ್ಬಲಗೊಳಿಸಬೇಕು, ಅದನ್ನ ದುರ್ಬಲಗೊಳಿಸಿ ಅಲ್ಲಿ ಅಸ್ಥಿರತೆಯನ್ನು ಮಾಡಬೇಕು ಅಂತೇಳಿ ಈ ಸರ್ಕಾರ, ಬಿಜೆಪಿಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇದಕ್ಕೆ ನಾವು ಕಾಂಗ್ರೆಸ್ ಪಕ್ಷದವರು ಇವತ್ತು ಉತ್ತರ ಕೊಡಬೇಕಾಗಿದೆ. ಇವತ್ತು ಈ ಅಸಂವಿಧಾನಿಕ ವರ್ತನೆ, ಈ ರಾಜ್ಯಪಾಲರ ದುರುಪಯೋಗ, ಸಿಬಿಐ, ಐಟಿ ಮತ್ತು ಇಡಿ ದುರುಪಯೋಗ ಮಾಡಿ ಯಾವುದು ಸರ್ಕಾರಗಳು ರಚನೆ ಆಗಿದೆ, ಚುನಾವಣೆಯಲ್ಲಿ ಅದನ್ನು ಅಸ್ಥಿರಗೊಳಿಸೋದಕ್ಕೆ ಹೊರಟಿದ್ದಾರೆ. ಆಪರೇಷನ್ ಕಮಲ ಮಾಡ್ತಾರೆ, ಇಡಿ ಮತ್ತು ಸಿಬಿಐನ ದುರುಪಯೋಗ ಮಾಡ್ತಾರೆ, ಮತ್ತೆ ರಾಜ್ಯಪಾಲರನ್ನ ದುರುಪಯೋಗ ಮಾಡಿ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಳಂಕ ತರಬೇಕು ಅಂತ ಬಿಜೆಪಿ ಸರ್ಕಾರ ಹುಟ್ಟಿ ಇವತ್ತು ನಡೆದು ಮಾಡ್ತಾ ಇದೆ. ಇದಕ್ಕೆ ನಾವು ಎಲ್ಲರೂ ಇವತ್ತು ಉತ್ತರ ಕೊಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಮತ್ತೆ ಪ್ರತಿಭಟನೆಗಳನ್ನು ನಾವು ಮಾಡಬೇಕಾಗಿದೆ, ಜನರ ಮಧ್ಯೆ ಹೋಗಬೇಕಾಗಿದೆ. ಪ್ರತಿಯೊಂದು ಅಸೆಂಬ್ಲಿ ಮತಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡಬೇಕಾಗಿದೆ. ಇವತ್ತು ರಾಜ್ಯ ಸರ್ಕಾರದ ಇದು ಕೇಂದ್ರದಲ್ಲಿ ನಮ್ಮ ಶಾಸಕಾಂಗದ ಪಕ್ಷ ನಾವು ಗುರುವಾರ ಸೇರ್ತಾ ಇದ್ದೀವಿ. ಎಲ್ಲ ಶಾಸಕ ಮಿತ್ರರು ಸೇರಿ ನಾವು ಏನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಬೆಂಬಲವನ್ನು ಕೊಟ್ಟಿದ್ದೀವಿ. ಏನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸಾಹೇಬರು, ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯ ಜೊತೆಗಿದೆ. ಕಾಂಗ್ರೆಸ್ಸಿನ ಹೈಕಮಾಂಡ್ ಇವತ್ತು ಕಾಂಗ್ರೆಸ್ ಸಿದ್ದರಾಮಯ್ಯ ಪರವಾಗಿದೆ. ಈ ಅಸಂವಿಧಾನ ನಡಿಗೆಯನ್ನು ನಾವು ಖಂಡಿಸ್ತೀವಿ ಮತ್ತು ಇವತ್ತು ರಾಜ್ಯಪಾಲರು ತಮ್ಮ ನಡೆಯನ್ನು ಸರಿ ಮಾಡಬೇಕು, ಇಲ್ಲ ಅಂದ್ರೆ ಇವರಿಗೆ ವಾಪಸ್ ಕಳಿಸಬೇಕು ಅಂತ ರಾಷ್ಟ್ರಪತಿಗಳಿಗೆ ಕೂಡ ಮನವಿ ಮಾಡುವಂತ ಪ್ರಸಂಗ ಕಾಂಗ್ರೆಸ್ ಪಕ್ಷಕ್ಕೆ ಬರಬಾರದು ಅಂತೇಳಿ ಮಾನ್ಯ ರಾಜ್ಯಪಾಲರಿಗೆ ನಾವು ಇವತ್ತು ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡಬೇಕಾಗಿದೆ. ಅದಕ್ಕೆ ತಾವು ಎಲ್ಲರೂ ಮಂಗಳೂರಿನ ಪ್ರಬುದ್ಧ ಮತದಾರರು, ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು, ಇವತ್ತು ನಮ್ಮ ಜವಾಬ್ದಾರಿ ಇದೆ. ಪ್ರಜಾಪ್ರಭುತ್ವ ಕೊಲೆ ಆಗ್ತಾ ಇದೆ, ಸಂವಿಧಾನದ ಕೊಲೆ ಆಗ್ತಾ ಇದೆ. ಸಂವಿಧಾನವನ್ನು ತೆಗೆಯುವಂತ ಪ್ರಯತ್ನ ಇವತ್ತು ಬಿಜೆಪಿ ಮಾಡ್ತಾ ಇದೆ. ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಈ ಅಸಂವಿಧಾನಿಕ ಏನು ನಡವಳಿಕೆ ಇದೆ ಅದನ್ನು ಖಂಡಿಸಿ ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸುತ್ತಿರುವ ಕರ್ನಾಟಕದ ರಾಜ್ಯಪಾಲರಂತಹ ಗೆಹ್ಲೋಟ್ ಅವರ, ನಮ್ಮ ತಾವರ್ಚಂದ್ ಅವರ ಏನೋ ಒಂದು ನಡೆ ಇದೆ. ಸಿದ್ದರಾಮಯ್ಯನವರ ಕರ್ನಾಟಕದ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿ, ಈ ದೇಶ ಕಂಡಂಥ ಒಬ್ಬ ರಾಜಕೀಯ ಮಸ್ತಿದಿ ಪ್ರಾಮಾಣಿಕ ರಾಜಕಾರಣಿ ಎಂದು ಇವತ್ತು ದೇಶಾದ್ಯಂತ ಹೆಸರುಗಳಿಸಿರುವ ಸಿದ್ದರಾಮಯ್ಯನವರ ಸರ್ಕಾರವನ್ನು ಒಂದು ಅಸ್ಥಿರಗೊಳಿಸುವ ಸಂಚಿನಲ್ಲಿ ಇವತ್ತು ಯಾವುದೇ ಒಂದು ಸಾಕ್ಷ್ಯಾಧಾರಗಳಿಲ್ಲದೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದನ್ನು ಖಂಡಿಸಿ ನಾವೆಲ್ಲರೂ ಸಿದ್ದರಾಮಯ್ಯನೊಟ್ಟಿಗೆ ಇದ್ದೇವೆ. ನೀವು ಏನು ನೈತಿಕ ಹೊಣೆ ಅಂತ ಬೊಬ್ಬೆ ಹೊಡಿತಾ ಇದ್ದೀರಾ, ಆ ನೈತಿಕ ಹೊಣೆ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಆದರೆ ಯಾರೋ ಒಬ್ಬರು ಬೀದಿಯಲ್ಲಿ ಹೋಗೋರು ಹೇಳಿದ್ರು ಅಂತ ಹೇಳಿ ಇದನ್ನೇ ಆರೋಪದಡಿಯಲ್ಲಿ ನೀವು ನೋಟಿಸ್ ಕೊಟ್ಟಿರೋದು, ನೀವು ಇದಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾವು ರಾಜ್ಯಪಾಲರಲ್ಲಿ ಆಗ್ರಹ ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯನೊಟ್ಟಿಗೆ ನಾವು ಯಾವತ್ತೂ ಇರ್ತೇವೆ. ಸಿದ್ದರಾಮಯ್ಯನವರ ಸರ್ಕಾರ ಖಂಡಿತವಾಗ್ಲೂ ಇದಕ್ಕೆ ಯಾವುದೇ ರೀತಿಯಿಂದ ಬೆಳೆದಿರುವಂಥ ಪ್ರಮೇಯ ಇಲ್ಲ ಅಂತ ಒಂದು ಎಚ್ಚರಿಕೆ ಕೊಡುವ ಸಲುವಾಗಿ ಈ ಪ್ರತಿಭಟನೆಯನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಮೂಡಾದವರು 3 ಎಕರೆ ಚಿಲ್ಲರೆ ತಗೊಳ್ತಾರೆ. ಯಾರದ್ದು? ಸಿದ್ದರಾಮಯ್ಯನವರ ಮಿಸ್ಸಸ್ಸಿನ ಆಸ್ತಿ ತಗೊಂಡ ಮೇಲೆ ಅವರಿಗೆ ಪರಿಹಾರವಾಗಿ ಹಣ ಕೊಡುವುದಿಲ್ಲ. ಹಣ ಕೊಡದೇನೆ 14 ಸೈಟ್ ಕೊಡ್ತಾರೆ. ಕೊಟ್ಟದ್ದು ಯಾರು? ಸ್ವಜನ ಪಕ್ಷಪಾತ ಹೇಳಿಕೆ ಮುಖ್ಯಮಂತ್ರಿ ಆಗಿದ್ದದ್ದು ಬೊಮ್ಮಾಯಿ. ಬಿಜೆಪಿಯವರೇ ಕೊಟ್ಟದ್ದು, ಬಿಜೆಪಿಯವರೇ ತಗೊಂಡದ್ದು. ಹಾಗೆ ಕೇಸ್ ಬುಕ್ ಮಾಡುವುದಾದರೆ ಬೊಮ್ಮಾಯಿ ಮೇಲೆ ಮಾಡಬೇಕು. ಇಲ್ಲೀಗಲ್ಲಾಗಿ ನೀನು ಅವರಿಗೆ ಭೂಮಿ ಕೊಟ್ಟಿದ್ದಿ ಅಂತ ಅಧಿಕಾರಿಗಳ ಮೇಲೆ ಮಾಡಬೇಕಿತ್ತು. ಏನಿಲ್ಲ, ಇದು ವಿಷಯ ಇರೋದು. ಹಾಗಾಗಿ ಇದು ಕಥೆ ಏನು ಗೊತ್ತುಂಟಾ? ಇದು ವಿಷಯವೇ ಅಲ್ಲ. ಈ ಕ್ಷಣಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು.
ಏನು ಹೇಳಿ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಸರ್ಕಾರ ಅಲ್ಲೋಲ ಕಲ್ಲೋಲ ಆಗಬೇಕು. ಇದು BJPಯವರ ಮೋದಿ ಸರ್ಕಾರದ ಉದ್ದೇಶ. ಅರವಿಂದ ಕೇಜ್ರಿವಾಲಿಗೆ ಮಾಡಿದಾಗೆ ಮತ್ತು ನಮ್ಮ ಜಾರ್ಖಂಡದ ಮುಖ್ಯಮಂತ್ರಿ ಸೊರೇನಿಗೆ ಮಾಡಿದಾಗೆ ಇದು ಕೂಡ ಒಂದು ಪ್ರಯೋಗ. ಈ ಪ್ರಯೋಗ ಇಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಮೋದಿಯವರು ಏನು ಹೇಳಿದರು, ಮೈ ನೈ ಕಾವುಂಗಾ ಬಾಯೋ ಬಹನೋ ಮೈ ನೈ ಕಾವುಂಗಾ खाने के नहीं दूंगा. बहुत अच्छा बात बोला मोदी जी. किया तो क्या, दोनों हाथ में खाया, दोनों हाथ में खाया. कितना खाया किसी को भी मालूम नहीं पड़ेगा. इतना खाया तुम. ಇಷ್ಟು ತಿಂದರು ಇವರು. ಎಲ್ಲಿ ನಮ್ಮ ಎಲೆಕ್ಟ್ರಾಲ್ ಬಾಂಡಲ್ಲಿ ತಿಂದರು, ಕೊರೋನಾ ದುಡ್ಡು ತಿಂದರು, ಆಮೇಲೆ ನಿಮ್ಮ ಇದು ಬಂದು ಎಂದದು PM ಕೇರ್ ಫಂಡ್ ತಿಂದರು. ಇಡಿ ಏನಂದರೆ ಇಡಿ ಗೊತ್ತುಂಟಾ? ಇವರ ಇಡಿ ಅಂದರೆ BJPಯ ಭ್ರಷ್ಟಾಚಾರಿಗಳು ಬಂದರೆ ಬಿಡಿ, ಕಾಂಗ್ರೆಸ್ನವ್ರು ಯಾರು ಸಿಕ್ಕಿದ್ರು ಹಿಡಿ, ಅದು ಮೋದಿಜಿಯ ಇಡಿ. ಇದು ಹೆಚ್ಚು ದಿವಸ ನಿಲ್ಲುವುದಿಲ್ಲ. ಸಿದ್ದರಾಮಯ್ಯನವರ ಡ್ರೆಸ್ ಉಂಟಲ್ಲ ಸುನಿಲ್, ಎಷ್ಟು ಸ್ವಚ್ಛ ಇದೆಯೋ ಅವರ ಜೀವನ ಚರಿತ್ರೆಯೂ ಅಷ್ಟು ಸ್ವಚ್ಛ ಇದೆ. ಎಲ್ಲಿಯೂ ಕಲೆ ಇಲ್ಲ. ನೀವು ಅವರನ್ನು ಮುಟ್ಟಿದ್ದೀರಲ್ಲ, ನೀವು BJPಗೆ ಕರ್ನಾಟಕದಲ್ಲಿ ಅದರ ಶವಪೆಟ್ಟಿಗೆಗೆ ಹೊಡೆಯುವ ಕೊನೆಯ ಮೊಳೆ ಇದು ಅನ್ನೋದನ್ನು ನೆನಪಿಟ್ಟುಕೊಳ್ಳಿ. ನಿಮ್ಮನ್ನು ಅಯೋಧ್ಯೆಯಲ್ಲಿ ತಿರಸ್ಕರಿಸಿದ್ದಾರೆ, ವಾರಣಾಸಿಯಲ್ಲಿ ಹತ್ತತ್ರ ಬಂದಿದ್ದರು, ಏನೋ ಬಚಾವಾಗಿದ್ದೀರಿ. ಇದೇ ರೀತಿ ಮಾಡ್ತಾ ಹೋದರೆ ನಿಮ್ಮನ್ನು ನೀವೇ ನಾಶ ಮಾಡಿಕೊಳ್ತೀರಿ. ಮುಂದುವರಿಸಿ. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.